ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಚಾನೆಲ್ ನಲ್ಲಿ ನನ್ನ ಅಮ್ಮ ಇದ್ದಾರೆ. ಏನ್ ಮಾಡ್ತಾ ಇದೀವಿ ಇವತ್ತು ಗೊತ್ತಿಲ್ಲ. ಎಸ್, ಏನು ಅಂತ ಕರೆದು ಕೂತ್ಕೊಳಿಸಿದಾಳೆ, ಏನಂತ ಗೊತ್ತಿಲ್ಲ. ಎಸ್, ಇಂಟರ್ನೆಟ್ ಅಲ್ಲಿ ಕೆಲವೊಂದು ಪಾಪ್ಯುಲರ್ ಫನ್ ಗೇಮ್ಸ್ ಇದೆ. ಆ ಗೇಮ್ಸ್ ನಾನು ಇವತ್ತು ನನ್ನ ಅಮ್ಮನ ಜೊತೆ ಆಡ್ತಾ ಇದ್ದೀನಿ. ಅಂಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಬೇರೆ ಇದೆ ಈ ಗೇಮ್ ನಲ್ಲಿ. ಈ ಗೇಮ್ ಅಲ್ಲಿ ಸೋತಿರೋರು ಏನ್ ಪನಿಷ್ಮೆಂಟ್ ಇದೆ ಗೊತ್ತಾ? ಪ್ರತಿಯೊಂದು ಹಂತದಲ್ಲೂ ಪನಿಷ್ಮೆಂಟ್ ಇದೆ. ಅಂಡ್ ಇದೆಲ್ಲ ನಾನು ಮೊದಲನೇ ಬಾರಿ ಟ್ರೈ ಮಾಡ್ತಾ ಇದ್ದೀನಿ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಯು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಎಕ್ಸೈಟ್ ಆಗಿಲ್ಲ. ಓಕೆ, ಸೊ ತಡ ಮಾಡದೆ ಇವತ್ತಿನ ಇವತ್ತು ಫನ್ ಚಾಲೆಂಜ್ ನ ಶುರು ಮಾಡೋಣ. ಕೊನೆ ತನಕ ನೋಡಿ ಆಯ್ತಾ? ನಿಮ್ಮ ಕಷ್ಟ ಆದ್ರೆ ನನ್ಗೆ ಹೆಲ್ಪ್ ಮಾಡಿ ಆಯ್ತಾ? ಇವಳಿಗೆ ಏನ್ ಮಾಡ್ತಾಳೆ ಗೊತ್ತಿಲ್ಲ ನನ್ಗೆ. ನಿಮ್ಮ ಪ್ರೀತಿ ಇದ್ದಿದ್ದಕ್ಕೆ, ನಿಮ್ಮ ಪ್ರೀತಿ ತೋರಿಸಿದ್ದಕ್ಕೆ ಅಮ್ಮನ ಬಂದು ಕೂರ್ಸಿದೀನಿ ಆಯ್ತಾ? ಅಮ್ಮನ ಕರ್ಕೊಂಡ್ ಬಂದು ಕೂರ್ಸಿದೀನಿ ಆಯ್ತಾ? ಪದೇ ಪದೇ ಬರ್ತಾ ಇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ ಜಾಸ್ತಿ ಆಗ್ತಾನೆ ಇರ್ಬೇಕು. ಓಕೆನಾ? ಸೊ ಫಸ್ಟ್ ಗೇಮ್ ಸ್ಟಾರ್ಟ್. A few moments later. ಫಸ್ಟ್ ಗೇಮ್ ಸ್ಟಾರ್ಟ್ ಮಾಡೋ ಮುಂಚೆ ಪನಿಷ್ಮೆಂಟ್ ಗೆ ಇರುವಂತ ಐಟಮ್ಸ್ ನ ತೋರಿಸಿದ್ರೆ ಗೇಮ್ ಚೆನ್ನಾಗಿ ಆಟ ಆಡುವಂತ ಒಂದು ಉತ್ಸಾಹ ಬರುತ್ತೆ. ಸೊ 1 2 3 4 ಪನಿಷ್ಮೆಂಟ್ಸ್ ಇಲ್ಲಿದೆ. ಬಟ್ ಯಾರಿಗೆ ಹಣೆ ಬರದಲ್ಲಿ ಯಾವ ಪನಿಷ್ಮೆಂಟ್ ಬರುತ್ತೆ ಅಂತ ಡಿಸೈಡ್ ಮಾಡೋದು ಈ ಚಿಟ್ಸ್. ಓಕೆನಾ? ಬಟ್ ಅದಕ್ಕೂ ಮುಂಚೆ ಇವಾಗ ಗೇಮ್ ನ ಸ್ಟಾರ್ಟ್ ಮಾಡೋದು. ಸೆಕೆಂಡ್ ಗೇಮ್ ಏನು ಅಂದ್ರೆ, ಓಕೆನಾ, ಈ ತರ ಇರ್ತಾ ಹೋಗ್ಬೇಕು 1 by 1. ಯಾರು ಜಾಸ್ತಿ ಇರ್ತಾರೆ ಅಂಡ್ ಅದು ಬೀಳದೇ ಇರೋ ರೀತಿನಲ್ಲಿ ಇರ್ತಾರೆ, ಅವರು ವಿನ್ ಆಗ್ತಾರೆ. ಸ್ಟಾರ್ಟ್. ಮಮ್ಮಿ, ನನ್ನ ಟವರ್. ಓಹೋ ಓಹೋ, ನನ್ನ ಅಮ್ಮನ್ಗಿಂತ ಎತ್ತರ ಇದೆ, ನಾನ್ ಸೋಲಲ್ಲ. ಅಯ್ಯೋ, AC ಗಾಳಿಗೆ ಬೀಳ್ತಾ ಇದೆ. ಬೀಳ್ಬೇಡ, ಬೀಳ್ಬೇಡ. ಅಮ್ಮ 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 ಅಮ್ಮ. ಕಷ್ಟ ಆಯ್ತು. ನಾನು ಅಷ್ಟು ಎತ್ತರಕ್ಕಿಟ್ಟು ಬಾಯಿ ಮುಚ್ಕೊಂಡಿರ್ಬೇಕಿತ್ತಲ್ವಾ? ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನಾನು ವಿನ್ನಿಂಗ್ ಲೆವೆಲ್ ಅಲ್ಲಿ ಇದೆ ಗೊತ್ತಾ? ಅದು ತುದಿ ತನಕ ಹೋಗಿ ಬಿದ್ದು ಬಿಡ್ತೀವಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಆಯ್ತು. ಖುಷಿನಾ? ಕನ್ನಿಂಗ್ ಜೆಲಸ್. ಚಿಟ್ ಹಾಕ್ತೀನಿ ಮತ್ತೆ. ಏನ್ ಬಂದಿರ್ಬಹುದು? ಕಡೆ ತನಕ ಸೋಲೋದೇ ಬೇಡ. ನನ್ಗೆ ಯಾವ್ದು ಕೊಟ್ರು ಆಗುದಿಲ್ಲ. ನಂಬರ್ 2 ಶುರು ಆಗ್ತದೆ. ಯಾರು ಬರೆದ ಮಾಡಿದ್ದುಂಡು ಮಹಾರಾಯ, ಮಾಡಿದ್ದುಂಡು ಮಹಾರಾಯ. ಸ್ವಲ್ಪ ಕುಡಿ. ಗೇಮ್ ಪ್ಲಾನ್ ಮಾಡಿದ್ದು ನಾನು, ಸೋತಿದ್ದು ನಾವೇ. ನಾನು ನಿಜವಾಗ್ಲೂ ಶಿಟ್. ಜಗದಲ್ಲಿ ನಾನು ಏನ್ ಬೇಕಾದ್ರೂ ಕುಡಿಬೋದು, ವಿನೆಗರ್ ಅಂತ ಆಗೋದೇ ಇಲ್ಲ. ಒಂಥರ ಟೇಸ್ಟ್. ಈ ಗೇಮ್ ಏನು ಅಂದ್ರೆ, ಆಪಲ್ ಈ ನೀರೊಳಗಡೆ ಇರುತ್ತೆ. ಓಕೆನಾ? ನಮ್ಮ ಬಾಯಲ್ಲಿ ಇದನ್ನ ತೆಗಿಬೇಕು ಮೇಲ್ಗಡೆ. ಹೇಗ್ ತೆಗಿತೀವಿ ಅಂತ ಗೊತ್ತಿಲ್ಲ, ಬಟ್ ಬಾಯಿ ಉಪಯೋಗಿಸಿ ತೆಗಿಬೇಕು. 1 minute ಟೈಮ್ ಇರುತ್ತೆ. ಫಸ್ಟ್ ನಾನ್ ಆಟ ಆಡ್ತೀನಿ, ಆಮೇಲೆ ಅಮ್ಮ ಆಟ ಆಡ್ತಾರೆ. ಲೆಟ್ಸ್ ಸ್ಟಾರ್ಟ್.
ಉಪ್ಪಿ ನೀರು ಪೂರ ಪೂರ ಬೆಟ್ಟ ನೀರು ಕೊಟ್ಟು Don't disturb ಅಮ್ಮ. Yes! 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 ತಿಪ್ಪಲಿ Finally! Oh my god! Fresh ಆಗಿರುವಂತ ನೀರು, ಫ್ರೆಶ್ ಆಗಿರುವಂತ ಆಪಲ್ and your time starts 3, 2, 1, start! ಇದ್ರಲ್ಲೂ ನನ್ನನ್ನು ಸೋಲಿಸ್ಬೇಕಂತ ಅನ್ಕೊಂಡಿರ್ಲ ನೋಡಿ ಅಳೋದು ಯಾರು ಇನ್ನು ಅಮ್ಮ ತಗೊಂಡಿರೋದು 9 ಸೆಕೆಂಡ್ 9 ಸೆಕೆಂಡ್. ನಾನು ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ದೆ ಆಯ್ತಾ, ಇವತ್ತು ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ದೆ ನಾನು ವಿನ್ ಆಗ್ತೀನಿ ಅಂತ. ನಾನು ತುಂಬಾ ಭಯದಲ್ಲಿದ್ದೆ, ಇವಳು ಏನ್ ಮಾಡ್ತಾಳಂತಲೇ ಗೊತ್ತಿರ್ಲಿಲ್ಲ. ಈಗ ಇಲ್ಲಿ ಕೂತ್ ಮೇಲೆ ಗೊತ್ತಾಯ್ತು. ಎಷ್ಟು ಜನ ನನ್ನ ಪಾರ್ಟಿ, ಎಷ್ಟು ಜನ ಅಮ್ಮನ ಪಾರ್ಟಿ ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ನನ್ನ ಪಾರ್ಟಿನೂ ಯಾರಾದ್ರೂ ಇರಿ. ಸರಿ, ಉಳಿದಿರೋ 2 ಚೀಟಲ್ಲಿ ಏನಿದೆಯಂತ ನೋಡೋಣ. ಓ ನಾನು ಇಷ್ಟ ಅಲ್ವಾ, ನನ್ಗೋಸ್ಕರ ನೀವು ಕುಡೀರಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆವು ಸಿಕ್ಕಾವು ಅಂಡಕ್ಕೆ ಬಂಡ. ಹಾ Oh, just miss. Oh my god. Hey, ಯಾಕೋ ಗುಮ್ಮೆ. ಆವು ಸಿಕ್ಕಾವೋ ಅಂಡೆ ಕ ಅಂಡೆ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಇವ್ರನ್ನ ಆಟಾಡ್ಸ್ಬೇಕು ಅಂತ ಹೋದ್ರೆ ಇವ್ರು ಸೋತಿದ್ರೆ ಅಮ್ಮ ನನಗೆ ಮೊದಲೇ ಮೊಟ್ಟೆ ಅಂದ್ರೆ ಇಷ್ಟ ಇಲ್ಲ. ಹೆಂಗೆ ನಾವು ಗೌಡ್ರನ್ನ ಸೋಲಿಸಿ ಬಿಟ್ಟೇವೋ ಹೆಂಗೆ. Three, 2, 1, start. Oh shit, ಕಷ್ಟ ಇದೆ. Oh. ಬೇಗ.
ಸೋತಿರೋದು ನಾನು ಅನ್ಕೊಂಡೇ ಇರ್ಲಿಲ್ಲ ಆಯ್ತಾ. ಐ ಥಾಟ್ ನಾನು ಅಮ್ಮನ್ಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ. ಬಟ್ ಎನಿವೇಸ್ 4ರಲ್ಲಿ ಇಂಕಿ ಪಿಂಕಿ ಪಾಂಕಿ, ಫಾದರ್ ಹ್ಯಾಸ್ ಅ ಡಾಂಕಿ, ಇಂಕಿ ಪಾಂಕಿ, ಪಾಂಕಿ ಡಿಂಕಿ ಪಾಂಕಿ. ನನಗೆ ಬರೋದಿಲ್ಲ ಇಂಕಿ ಪಿಂಕಿ ಪಾಂಕಿ. ಗಾರ್ಲಿಕ್ ಬಟ್ ಸ್ಟಿಲ್ ಸೋಯಾ ಸಾಸ್ ವಿನೆಗರ್ಗಿಂತ ಬೆಟರ್. ಬೆಳ್ಳುಳ್ಳಿ ತಿನ್ಲ ಪನಿಷ್ಮೆಂಟ್. ಗೇಮ್ ಆಟಾಡಿ ಉತ್ಸಾಹ ಜಾಸ್ತಿ ಆಯ್ತು ಬಿಕಾಸ್ ಎಲ್ಲ ಗೇಮು ಮಜವಾಗಿತ್ತು, ರೈಟ್? ಓಕೆ, ಇದೀಗ ಫೈನಲ್ ಆಟ. ಎಸ್, ಈ ಆಟ ಏನು ಅಂದ್ರೆ ಇಲ್ಲಿ ಟೇಪ್ಸ್ ಇಟ್ಟಿದೀವಿ, ಸೆಲೋ ಟೇಪ್ಸ್ ನ ಈ ತರ ಹಾಕಿದೀವಿ. ಆ ಕಡೆ ಹೋಗ್ಬೇಕು, ಮಾಮೂಲಿ ಹೋಗ್ತೀವಿ. ಬರ್ಬೇಕಾದ್ರೆ ಕಣ್ಣು ಮುಚ್ಚಿರ್ತೀವಿ. ಆ ಟೇಪ್ಗೆ ತಾಗದೆ ಇರೋ ರೀತಿನಲ್ಲಿ ಬರ್ಬೇಕು, ಹೀಗೆ ಹೀಗೆ ಹೀಗೆ. ಓಕೆನಾ? ರೆಡಿನಾ? ಸೊ ಫಸ್ಟ್ ನಾನ್ ಮಾಡ್ತೀನಿ, ಆಮೇಲೆ ಅಮ್ಮ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್. ನನ್ನ ಕಸಿನ್ ಇವಾಗ ನನಗೆ ಹಾಕ್ತಾ ಇದ್ದಾನೆ ಇದನ್ನ. ಅಂಡ್ 3 ರೌಂಡ್ಸ್. ನನ್ನ ಕಸಿನ್ ನನ್ನ ಬ್ಲೈಂಡ್ ಫೋಲ್ಡ್ ಮಾಡಿ 3 ರೌಂಡ್ಸ್ ತಿರುಗಿಸ್ತಾನೆ. ಸ್ಟಾರ್ಟ್. I swear. ತಲೆ ತಾಗ್ತಿದ್ರೆ ಸಾಕು. ಹಾ, ಇವಾಗ ನನಗೊಂದು ಐಡಿಯಾ ಬಂತು. ಸರಿ, ಹೆಂಗಾದ್ರೂ ಮಾಡಿ ನಾನು ಟೇಪ್ನ ಬೀಳಿಸ್ದಂಗೆ ಬರ್ಬೇಕು, ಸರಿನಾ? ಆ ಕಡೆ ಇದ್ದೀರಾ ನೀವು ಎಲ್ಲರೂ? ಅಯ್ಯೋ, ಮೂರ್ ಸತಿ ಫಾರ್ಮಲ್ ಮಾಡಿದೀನಿ, ಬಟ್ ಆದ್ರೂ ಬಂದಿದ್ದೀನಿ. ಅದನ್ನ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಟು ತಾಕ್ಸಿದ್ಯಾ ಅಂತಿದ್ದಾರೆ. ನಾನು 3 ಸತಿ ಫೌಲ್ ಮಾಡಿದೀನಿ. 3 ಸತಿ ಫೌಲ್ ಮಾಡಿದ್ರು ನೀಟಾಗಿ ಬಂದಿದ್ದೀನಿ. ಅಮ್ಮ ನೋಡ ಹೇಗ್ ಬರ್ತಾರಂತ. ಓಕೆ, ರೆಡಿ, ಸ್ಟಾರ್ಟ್. ನನ್ಗೆ ಒಂದ್ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡೋಣ ಅಂತ ಅಮ್ಮನ ಕಣ್ಣು ಒಂದ್ ಸ್ವಲ್ಪ ಮುಚ್ಚಿಡೋಣ. ಅಮ್ಮ ಹಾಗೆ ಇರ್ಬೇಕು, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡೋಣ ಅಂತ, ಇಲ್ಲಾಂದ್ರೆ ಅವ್ರಿಗೆ ಸುಲಭ ಆಗುತ್ತಲ್ಲ. ಓಕೆನಾ? ಮೇಲೆ ಕೆಳಗಡೆ ಮಾಡೋಣ. ಇದು ಮಿತ್ತು ಪಡೆ ಕಣ್ಣು ಮುಚ್ಚಬೇಕಲ್ಲ. ಚೇಂಜ್ ಮಾಡಿದ್ರು ಓಕೆನಾ? ನಾನು ಚೇಂಜ್ ಮಾಡ್ಬೇಡ. ಸರಿ, ಆಟ ಅಂದ್ಮೇಲೆ ಆಟ, ಗೇಮ್ ಅಂದಲ್ಲಿ ಗೇಮ್, ಒಂದೇ ಎಲ್ಲ ಬೇಕಂತ. ಆಟ ಅಂದ್ಮೇಲೆ ಆಟ, ಗೇಮ್ ಅಂದ್ರೆ ಚೇಂಜ್ ಮಾಡಬಾರ್ದಂತೆ ಅಮ್ಮಗೆ. ಸರಿ, ಸಾರಿ, ಚೇಂಜ್ ಮಾಡಲಿ. ಮಾಡಕ್ಕಿಲ್ಲ. 1 2 ಇವತ್ತಿನ ಗೇಮ್ ಹೇಗಿತ್ತು? ಕೊನೆಯದು ಸೂಪರ್ ಅಲ್ಲ? ನನ್ನ ಮಂಗ ಮಾಡಿದ್ರು ನೋಡಿ. ನಾನು ಇವನು ಸೇರಿ ಹುಡುಕಿ ಇನ್ಸ್ಟಾಗ್ರಾಮ್
ಯಾವ್ದು ಬೆಸ್ಟ್ ಗೇಮ್ಸ್ ಅಂತ ಅದನ್ನ ಇವತ್ತು ಆಡ್ಸಿದೀವಿ. ಐ ಹೋಪ್ ಈ ಒಂದು ಗೇಮ್ ಇಷ್ಟ ಆಗಿರುತ್ತೆ. ಈ ಒಂದು ಬ್ಲಾಗ್ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಗರ ಪ್ರೋತ್ಸಾಹಿಸಿ. ಓಕೆನಾ? ಬಾಯ್.